ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಗ್ಸ್ ಬೆದ್ರ. ನೋಡಿ, ಇದು ಹೊನ್ನಗೊನ್ನೆಯ ಸೊಪ್ಪು. ಇದು ಮೊನ್ನೆ ನಾನು ಪಲಾವೆಲ್ಲ ಮಾಡಿಕೊಂಡೆಲ್ಲ ಅದೇ ಸೊಪ್ಪು. ಆದರೆ ಇದು ನಾವು ಇವತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂತ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವರು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಹೇಗೆ ಕುಯ್ಯೋದು ನೋಡಿ. ಇದು ತುಂಬ ಬೆಳ್ತದ್ದೆಲ್ಲ ಬೇಡ ನಮಗೆ, ಇಷ್ಟಿಷ್ಟು ದೊಡ್ಡ ಸಾಕು ನೋಡಿ. ಹೀಗೆ ಇದು ಒಂದು ಹುಲ್ಲಿನಾಗೆ ಇರ್ತದೆ ನೋಡಿ. ಇದು ಅಂದರೆ ನಾವು ನೆಡೋದಲ್ಲ, ಇದು ನೆಡೋದಲ್ಲ, ಹೀಗೆ ಅದರಷ್ಟಕ್ಕೆ ಅದು ಆಗ್ತದೆ. ನಾವು ಅದನ್ನು ಕುಯ್ಕೊಳ್ಳೋದು. ಹೀಗೆ ಉಂಟು ನೋಡಿ. ಇದು ನೋಡಲಿಕ್ಕೆ ಸಾಧಾರಣ ಇದುಂಟಲ್ಲ, ಗರ್ಗ ಉಂಟಲ್ಲ, ಎಣ್ಣೆ ಬಿಸಿ ಮಾಡುವಂಥದ್ದು ನೋಡಿ. ಗರ್ಗ ಈ ರೀತಿ ಇರುತ್ತೆ ನೋಡಿ. ಇದು ಗರ್ಗ, ಇದು ಗರ್ಗ. ಇದು ಹೂ ಸಾಧಾರಣ ಸ್ವಲ್ಪ ಚೇಂಜ್ ಉಂಟು ನೋಡಿ. ಅದರದ್ದು ಹೂ ತೋರಿಸ್ತೇನೆ ನೋಡಿ. ಇದು ಗರ್ಗದ ಹೂ ನೋಡಿ. ಇದು ಗರ್ಗದ ಹೂ ನೋಡಿ. ಇದು ಹೊನ್ನಗೊನ್ನೆಯ ಹೂ ನೋಡಿ. ಇದು ಸಣ್ಣ ಸಣ್ಣದು ಎಲೆ ಉಂಟು ನೋಡಿ. ಇದು ಹೊನ್ನಗೊನ್ನೆಯ ಹೂ. ಅಂದರೆ ಹೊನ್ನಗೊನ್ನೆದು ಈ ಎಲೆ ಎಲ್ಲ ಉರುಟು ಇರ್ತದೆ, ಉರುಟು. ಇದು ದೊಡ್ಡದು ಇರುತ್ತೆ, ಇದು ದೊಡ್ಡದು. ಇದು ಸಣ್ಣದಿದ್ದರೆ ಹೀಗೆ ಉರುಟು ಇರ್ತದೆ. ಮತ್ತು ಹೂ ನೋಡಿ ಈ ರೀತಿ ಇರುತ್ತೆ. ಅದು ಚಕ್ರದಾಗಿರುವುದಿಲ್ಲ, ಹೀಗಿರುತ್ತದೆ. ಹಾಗೆ ನಮಗೆ ನೋಡುವಾಗ ಗೊತ್ತಾಗುತ್ತೆ. ನಿಮಗೆ ಕರೆಕ್ಟ್ ನೋಡಿ ಗೊತ್ತಿಲ್ಲದವರಿಗೆ ಗೊತ್ತಾಗಲಿ ಅಂತೇಳಿ ನಾನು ನಿಮಗೆ ಅದನ್ನು ತೋರಿಸೋದು. ಹಾಗೆ ಇದನ್ನು ಕುಯ್ಕೊಂಡು ನಾವೀಗ ಸಾರು ಮಾಡೋಣ ನೋಡಿ. ನಾವು ಕೊಯ್ದಂಥ ಸೊಪ್ಪು ಇಷ್ಟಾಯಿತು ನೋಡಿ, ಇಷ್ಟು ಸೊಪ್ಪಾಯಿತು. ಇದನ್ನು ಚೆನ್ನಾಗಿ ನೋಡಿಕೊಂಡು, ಅದರಲ್ಲಿ ಬಿಳಿ ಹೂ ಇರ್ತದೆ. ಆ ಹೂವನ್ನು ತುಂಬ ತೆಗೆಯುವಂಥದ್ದಿದ್ದರೆ ತೆಗಿಬೋದು, ಸಣ್ಣ ಸಣ್ಣದು ತೆಗೆಯದಿದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ತುಂಬ ನೀರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಈಗ ತೊಳಿಬೇಕು. ನೋಡಿ, ಈಗ ಇದನ್ನು ಕಟ್ ಮಾಡ್ಕೊಂಡಾಯಿತು. ನಾವು ತುಂಬ ಸಣ್ಣ ಮಾಡಲಿಲ್ಲ, ಸ್ವಲ್ಪ ದೊಡ್ಡದುಂಟು. ಆದರೆ ಇದು ಸಾಂಬಾರು ಮಾಡೋದ್ರಿಂದ ಅದೇನಾಗೋದಿಲ್ಲ, ಹಾಗೆ ಇರಲಿ, ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ನಿಮಗೆ ಸಣ್ಣ ಬೇಕಿದ್ದರೆ ಸಣ್ಣ ಕಟ್ ಮಾಡ್ಕೊಳ್ಬೋದು, ದೊಡ್ಡದು ಬೇಕಾದರೆ ದೊಡ್ಡದು ಕಟ್ ಮಾಡ್ಕೊಳ್ಬೋದು. ಹಾಗೆ ಇದಕ್ಕೀಗ ನಾವು ಇದನ್ನು ಹೇಗೆ ಸಾಂಬಾರು ಮಾಡೋದು ಅಂತ ನೋಡುವ. ನಾವು ಸ್ವಲ್ಪ ನೋಡಿ ಇಷ್ಟು ಬೇಳೆನ ಹಾಕ್ಕೊಳ್ತೀನಿ. ತೊಗರಿಬೇಳೆ ತೊಳೆದಿದ್ದೀನಿ. ಹಾಗೆ ಒಂದು 5 ಕಾಯಿಮೆಣಸು ಮತ್ತು ನೀರುಳ್ಳಿ 2, ಹಾಗೆ ಟೊಮೆಟೊ 4 ಇಷ್ಟನ್ನು ಇದಕ್ಕೆ ಹಾಕ್ಕೊಳ್ತೇನೆ, ಕಟ್ ಮಾಡಿದಂಥ. ಹಾಗೆ ಇದು ಸೊಪ್ಪು ಹಾಕ್ಕೊಳ್ತೀನಿ ಈಗ. ಬೇಳೆ ನಮಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಬೋದು, ಜಾಸ್ತಿ ಕಡಿಮೆ ಅದಂತ ಆಗೋದಿಲ್ಲ. ನಮಗೆ ಬೇಕಾದಷ್ಟು ಸೇರಿಸಿ ನಾವು ಹಾಕುವಂಥದ್ದು. ಅದಕ್ಕೆ ಇಷ್ಟೇ ಅಷ್ಟೇ ಅಂತ ಲೆಕ್ಕ ಏನಿಲ್ಲ, ನಮಗೆ ಬೇಕಾದಷ್ಟು ಹಾಕ್ಕೊಳ್ಳೋದು. ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳೋಣ. ಈಗ ಎಂಥ ಮಸಾಲೆ ಆ್ಯಡ್ ಮಾಡ್ತಾ ಇಲ್ಲ ನಾನು. ಇದನ್ನು ಬೇಯಲಿಕ್ಕೆ ಇಡುವ. ಮುಚ್ಚಳ ಮುಚ್ಚಿ, ಕುಕ್ಕರಿಗೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತೇನೆ. ಹೊನ್ನಗೊನೆ ಸಾಂಬಾರು ಈಗ ಇದು ಬೆಂದಿದೆ ನೋಡಿ. ಸೊಪ್ಪು ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ.
ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೀಗ ನಾವು ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಮೆಣಸು ಹಾಕ್ಕೊಂಡಿದ್ದೇವೆ 5, ಅದರೊಂದು ಸ್ಪೂನಲ್ಲಿ 1 ಸ್ಪೂನು ಖಾರ ಹಾಕ್ಕೊಳ್ತೀನಿ. ಕೊತ್ತಂಬರಿ ಪುಡಿ 1 ಸ್ಪೂನ್ ಹಾಕ್ಕೊಳ್ತೇನೆ. ಅರಶಿಣ 1/4 ಟೀ ಸ್ಪೂನು. ಗರಂ ಮಸಾಲ 1/2 ಟೀ ಸ್ಪೂನು. ಈಗ ಇದನ್ನು ಕುದಿಸಬೇಕು, ಸ್ವಲ್ಪ ಕುದಿಸುವ. ನೋಡಿ ಈಗ ಸಾಂಬಾರು ರೆಡಿ ಆಯಿತು. ನೋಡಿ ನಾವು ಫಸ್ಟಿಗೆ ಹಾಕ್ಕೊಂಡ ನೀರೇ ಇದು ಕರೆಕ್ಟಾಗಿದೆ. ನೋಡಿ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿದೆ. ಬೆಳ್ಳುಳ್ಳಿ, ಮೆಣಸು, ಸಾಸಿವೆ ಹಾಕಿ ಇದೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ವಾವ್, ತುಂಬ ಪರಿಮಳ ಬರ್ತಾ ಉಂಟು. ಇದು ಸೇಮಿಗೆ ಒಟ್ಟಿಗೆ, ಇಡ್ಲಿಗೆ, ಹಾಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಇಂಗು ಕಲಸಿಕೊಂಡು ಹಾಕಬೇಕು. ತುಂಬ ಚೆನ್ನಾಗಿದೆ ಅಲ್ಲ ನೋಡಿ. ಇದು ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ. ಸ್ವಲ್ಪ ಸಿಕ್ಕಿದ್ರೂ ನಾವು ಬೇಳೆ ಒಟ್ಟಿಗೆ ಮತ್ತು ಕಡಲೆ ಒಟ್ಟಿಗೆ, ಅಲಸಂಡೆ ಬೀಜ ಒಟ್ಟಿಗೆ, ಕಾಳುಗಳ ಒಟ್ಟಿಗೆ ಯಾವುದರೊಟ್ಟಿಗೆ ಬೇಕಾದರೂ ಸೇರಿಸ್ಕೊಳ್ಬೋದು. ಹಾಗೆ ಬೇರೆ ಸೊಪ್ಪಿನೊಟ್ಟಿಗೆ ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.